ತುಂಬಾ ಜನ ವಿದ್ಯಾರ್ಥಿಗಳು ಸೀಟಿನಲ್ಲಿರದೆ ಫುಟ್ಬೋರ್ಡ್ನಲ್ಲಿ ನೇತಾಟ. ಇದು ಕೀಕಿ ಚಾಲೆಂಜ್ಗಿಂತಲೂ ಅಪಾಯಕಾರಿ. ಸ್ವಲ್ಪ ಆಯ ತಪ್ಪಿದರೆ ಪ್ರಾಣ ಹೋಗೋದು ಗ್ಯಾರಂಟಿ. ಇಂತಹ ಒಂದು ಅಪಾಯಕಾರಿ ಮಕ್ಕಳ ಶಾಲೆಯ ಪ್ರಯಾಣ ಎಲ್ಲಿ ಅಂತೀರಾ? ಇಳಿದು ನೋಡಿ ವರದಿ. ಈ ದೃಶ್ಯ ನೋಡ್ತಾ ಇದ್ರೆ ಯಾವ ಮಕ್ಕಳ ಹೆತ್ತವರಿಗೂ ಕರಳು ಚುರುಕೆನ್ನದೇ ಇರ್ಲಿಕ್ಕಿಲ್ಲ. ಬಸ್ನಲ್ಲಿ ಮಕ್ಕಳು ಹೋಗ್ತಾ ಇದ್ದಾರೆ ಅಂತ ಪೋಷಕರು ಆರಾಮವಾಗಿದ್ದಾರೆ. ಒಮ್ಮೆ ಇಲ್ಲಿ ಗಮನಿಸಿ, ನಿಮ್ಮ ಮಕ್ಕಳ ಭವಿಷ್ಯ ಪುಸ್ತಕದಲ್ಲಿಲ್ಲ, ಬಸ್ನ ಫುಟ್ಬೋರ್ಡ್ನಲ್ಲಿದೆ. ಅಂದ್ರೆ ನಿಮಗೆ ಆಶ್ಚರ್ಯವಾಗುವುದಂತೂ ಗ್ಯಾರಂಟಿ. ಹೌದು, ಇಂತಹ ದೃಶ್ಯಗಳು ಯಾವುದೋ ಉತ್ತರ ಕರ್ನಾಟಕದಲ್ಲ, ಸುಶಿಕ್ಷಿತರ ನಾಡು ಎಂದು ಕರೆಯಲ್ಪಡುವ ಉಡುಪಿಯದ್ದು. ಇತ್ತೀಚೆಗೆ ಬಂದಿರುವ ಕೀಕಿ ಚಾಲೆಂಜ್ ಅಂತೂ ಇದಲ್ಲ, ಆದ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಚಾಲೆಂಜ್ ಅಂತೂ ಸತ್ಯ. ಸ್ವಲ್ಪ ಯಾಮಾರಿದ್ರೆ ವಿದ್ಯಾರ್ಥಿಗಳು ಬಸ್ನಡಿ ಬಿದ್ದು ಪ್ರಾಣ ಕಳೆದುಕೊಳ್ಳುವುದಂತೂ ಸತ್ಯ. ಬೆಳಗ್ಗೆ ಶಾಲೆಗೆ ಹೋಗುವ ಸಮಯದಲ್ಲಿ ಇಂತಹ ದೃಶ್ಯಗಳು ಉಡುಪಿಯಲ್ಲಿ ಮಾಮೂಲಾಗಿದೆ. ಖಾಸಗಿ ಬಸ್ನಲ್ಲಿ ಬಸ್ನವರ ನಿರ್ಲಕ್ಷ್ಯತನವು ಇದಕ್ಕೆ ಕಾರಣವಾಗಿದೆ. ಜನ ರಶ್ ಆದ್ರೂ ಸಹ ಮತ್ತೆ ಜನರನ್ನ ಬಸ್ಗೆ ಆಹ್ವಾನಿಸುತ್ತಾರೆ. ನಗರ ಪ್ರದೇಶದಲ್ಲಿ ಮಾತ್ರವಲ್ಲ, ಗ್ರಾಮೀಣ ಪ್ರದೇಶದಲ್ಲೂ ಈ ಸಮಸ್ಯೆ ಹೆಚ್ಚಾಗಿದೆ. ಕಾರಣ ಸಮಯಕ್ಕೆ ಬಸ್ ಇಲ್ಲದೇ ಇರುವುದು. ಮಿತಿಮೀರಿ ಬಸ್ನಲ್ಲಿ ಪ್ರಯಾಣಿಕರನ್ನ ತುಂಬಿಸುವುದು ಮಕ್ಕಳ ಪಾಲಿಗೆ ಅಪಾಯಕಾರಿಯಾಗಿದೆ. ಪ್ರಾದೇಶಿಕ ಸಾರಿಗೆ ಕಚೇರಿ ಅಧಿಕಾರಿಗಳ ಕಣ್ಣ ಎದುರೇ ನಡೆಯುತ್ತಿದ್ರೂ ಅವರು ಸುಮ್ಮನೆ ಕುಳಿತಿದ್ದಾರೆ. ಬಸ್ ರೂಟ್ ಹೆಚ್ಚಿಸುವುದು ಮತ್ತು ಗ್ರಾಮೀಣ ಭಾಗಕ್ಕೆ ಸರ್ಕಾರಿ ಬಸ್ಗಳನ್ನು ಓಡಿಸುವುದು ಇದಕ್ಕಿರುವ ಮಾರ್ಗವಾಗಿದೆ. ಇನ್ನು ವಿದ್ಯಾರ್ಥಿಗಳು ಸಹ ಮೋಜಿಗಾಗಿ ಫುಟ್ಬೋರ್ಡ್ನಲ್ಲಿ ನಿಲ್ಲುವ ಪ್ರಸಂಗವೂ ಎದುರಾಗಿದೆ. ಈ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳುವ ಕೆಲಸವೂ ಆಗಬೇಕಾಗಿದೆ. ಮಕ್ಕಳ ಭವಿಷ್ಯಕ್ಕಾಗಿ ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳಬೇಕು ಎಂಬುದು ಸಾಮಾಜಿಕ ಕಾರ್ಯಕರ್ತರ ಆಗ್ರಹವಾಗಿದೆ. ಉಡುಪಿಯಿಂದ ಕುಂದಾಪುರ ತನಕ ಬೆಳಗ್ಗೆ ಸಾಧಾರಣ 8ರಿಂದ 9:30 10 ಗಂಟೆ ತನಕ ಹೋಗುವಂಥ ಖಾಸಗಿ ಬಸ್ನಲ್ಲಿ ಸಾಧಾರಣ ವಿದ್ಯಾರ್ಥಿಗಳು ಫುಟ್ಬೋರ್ಡಿನಲ್ಲಿ ನೇತಾಡೋದು ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಹೈಸ್ಕೂಲ್ ಮತ್ತು PUC ಮತ್ತು ಕಾಲೇಜು ವಿದ್ಯಾರ್ಥಿಗಳು ಹೆಚ್ಚಾಗಿ ಫುಟ್ಬೋರ್ಡಿನಲ್ಲಿ ನೇತಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಕೇಳಿದರೆ, ಒಂದನೇದು ಬಸ್ನ ಕೊರತೆ. ನಿಮಿಷಕ್ಕೊಂದು ಬಸ್ ಇದ್ದರೂ ಸಹ ಆ ಬಸ್ಸಿನ ಕೊರತೆ ತುಂಬಾ ಇದೆ. ಹಾಗೆ ಸರ್ಕಾರಿ ಬಸ್ಗಳಿದೆಯಾ, ಸರ್ಕಾರಿ ಬಸ್ನಲ್ಲೂ ಸಹ ಜನ ಹೋಗ್ತಾ ಇಲ್ಲ. ಅದ್ರ ಬಗ್ಗೆನೂ ಒಂದಿಷ್ಟು ನಮ್ಮ ಜನನಾಯಕರು ಇರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟ ಇಲಾಖೆಯು ಸ್ವಲ್ಪ ಗಮನಿಸಬೇಕಾಗತ್ತೆ. ಹಾಗೆ ನಮ್ಮ ಚಾಲಕರು ಮತ್ತು ನಿರ್ವಾಹಕರು ಮತ್ತು ಬಸ್ನ ಮಾಲಕರು ಕೂಡ ಒಂದು ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಬಸ್ಸಿನಲ್ಲಿ ವಿದ್ಯಾರ್ಥಿಗಳು ನೇತಾಡೋದು ನೋಡಿದರೆ ಸಾಧಾರಣ ಒಂದು ಡೋರಲ್ಲಿ 10ರಿಂದ 15 ಜನ ನೇತಾಡ್ತಾ ಇದ್ದಾರೆ. ಅವರ ಭವಿಷ್ಯವನ್ನು ರೂಪಿಸಬೇಕಾದ ನಾವು ಅವರ ಜೀವನವನ್ನು ತೆಗಿತಾ ಇದ್ದೀವಿ. ಹಾಗಾಗಿ ಪಲ್ಲವಿ ಸಂತೋಷ್, V4 News 24/7 ಉಡುಪಿ.